ಖ್ಯಾತ ವೆರಿಕೋಸಿಸ್ ತಜ್ಞ ಡಾಕ್ಟರ್ ಎಂ.ಇ. ಉರಾಲ್ ಅವರಿಗೆ ಆಯುಷ್ ಟಿವಿ ನ್ಯಾಷನಲ್ ಹೆಲ್ತ್ ಅವಾರ್ಡ್ ಲಭಿಸಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಅದ್ದೂರಿ ಕಾರ್ಯಕ್ರಮದಲ್ಲಿ ಎಂ.ಇ. ಉರಾಲ್ ಅವರಿಗೆ ಆಯುಷ್ ಟಿವಿ ನ್ಯಾಷನಲ್ ಹೆಲ್ತ್ ಅವಾರ್ಡ್ ಅನ್ನು ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೇಕ ವರ್ಷಗಳಿಂದ ವೆರಿಕೋಸಿಸ್ ರೋಗದ ಕುರಿತಾಗಿ ನಿರಂತರ ಅಧ್ಯಯನ ಹಾಗೂ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಅದೆಷ್ಟೋ ಜನರಿಗೆ ಔಷಧಿಗಳನ್ನು ನೀಡಿ ವೆರಿಕೋಸಿಸ್ ಕಾಯಿಲೆಯನ್ನು ಗುಣಪಡಿಸಿದ ಖ್ಯಾತಿಗೆ ಡಾಕ್ಟರ್ ಎಂ.ಇ. ಉರಾಲ್ ಪಾತ್ರರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮದಲ್ಲೂ ನಿರಂತರವಾಗಿ ಭಾಗವಹಿಸುತ್ತಿರುವ ಡಾಕ್ಟರ್ ಎಂ.ಇ. ಉರಾಲ್ ಅವರಿಗೆ ಈ ಪ್ರಶಸ್ತಿ ಲಭಿಸಿರುವುದು ಅವರ ಅಭಿಮಾನಿಗಳಲ್ಲಿ ಸಂತಸವನ್ನು ತಂದಿದೆ.